ಮುಲ್ಕಿಯ ಕಾರ್ನಾಡಿನಲ್ಲಿ ಡಿವೈನ್ ಕಾಲ್ ಸೆಂಟರ್, ಪುನರೂರಿನಲ್ಲಿ ಡಿವೈನ್ ಕಾಲ್ ಸೆಂಟರ್ ಸೇರಿದಂತೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 70ಕ್ಕೂ ಅಧಿಕ ಪ್ರಾರ್ಥನಾ ಕೇಂದ್ರಗಳಲ್ಲಿ ಮುಗ್ಧ ಹಿಂದೂಗಳನ್ನು ಗುರಿಯಾಗಿಸಿ ವಿವಿಧ ಆಮಿಷಗಳ ಮೂಲಕ ಮತಾಂತರ ನಡೆಸುವ ಚಟುವಟಿಕೆಗಳು ನಡೆಯುತ್ತಿದ್ದು, ಇದನ್ನು ಪ್ರತಿಭಟಿಸಿ ಹಾಗೂ ಮತಾಂತರ ಕೇಂದ್ರಗಳನ್ನು ಮುಚ್ಚುವಂತೆ ಒತ್ತಾಯಿಸಿ ಸೆಪ್ಟೆಂಬರ್ 26ರಂದು ಮುಲ್ಕಿಯಲ್ಲಿ ಬೃಹತ್ ಜನಾಂದೋಲನ ನಡೆಸಲು ವಿಶ್ವ ಹಿಂದೂ ಪರಿಷತ್ ನಿರ್ಧರಿಸಿದೆ ಎಂದು ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿ ಶರಣ್ ಪಂಪ್ವೇಲ್ ತಿಳಿಸಿದ್ದಾರೆ. ಮುಲ್ಕಿಯ ಪುನರೂರು ಸಭಾಂಗಣದಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸೆಪ್ಟೆಂಬರ್ 26ರ ಗುರುವಾರ ಮುಲ್ಕಿಯ ಶಿವಾಜಿ ಮಂಟಪ ಬಳಿ ಸಂಜೆ 4 ಗಂಟೆಗೆ ಬೃಹತ್ ಜನಾಂದೋಲನ ಸಭೆ ಆಯೋಜಿಸಲಾಗಿದೆ. ಸಂಜೆ 3 ಗಂಟೆಗೆ ಶ್ರೀ ಕ್ಷೇತ್ರ ಬಪ್ಪನಾಡು ದೇವಳ ಬಳಿಯಿಂದ ಶಿವಾಜಿ ಮಂಟಪದವರೆಗೆ ಜನಜಾಗೃತಿ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಇಂತಹ ಎರಡೂ ಜಿಲ್ಲೆಗಳಲ್ಲಿ ಇವತ್ತು ಮುಲ್ಕಿಯಲ್ಲಿ ಪುನರೂರಲ್ಲಿ ಒಂದು ಕಾಲ್ ಸೆಂಟರ್ ಇದೆ, ಇನ್ನು ಉಡುಪಿಯಲ್ಲಿ ಒಂದಷ್ಟು ಪ್ರಾರ್ಥನಾ ಮಂದಿರಗಳಿದೆ, ಇನ್ನು ಮಂಗಳೂರಲ್ಲಿ ಒಂದಷ್ಟು ಪ್ರಾರ್ಥನಾ ಮಂದಿರಗಳಿದೆ, ಪುತ್ತೂರಲ್ಲಿ ಕೂಡ ಪ್ರಾರ್ಥನಾ ಮಂದಿರಗಳಿದೆ. ಎಲ್ಲ ಪ್ರಾರ್ಥನಾ ಮಂದಿರಗಳಲ್ಲಿ ಈ ರೀತಿಯ ಮತಾಂತರದ ಚಟುವಟಿಕೆ ಇವತ್ತು ಆಗ್ತಾ ಇದೆ. ಅದಕ್ಕೋಸ್ಕರ ಈ ಮತಾಂತರವನ್ನು ಖಂಡಿಸಿ ಮತ್ತು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ದೃಷ್ಟಿಯಿಂದ ನಾಡ್ದು ಸೆಪ್ಟೆಂಬರ್ 26ನೇ ತಾರೀಕು ಇದೇ ಇಲ್ಲಿಯ ಶಿವಾಜಿ ಮಂಟಪದಲ್ಲಿ ನಾವು ಒಂದು ದೊಡ್ಡ ಜನಾಂದೋಲನ ಸಭೆಯನ್ನು ನಾವು ಕರೆದಿದ್ದೇವೆ. ಸಂಜೆ 4 ಗಂಟೆಗೆ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 3 ಗಂಟೆಗೆ ಶ್ರೀ ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಸ್ಥಾನದಿಂದ ಒಂದು ಬೃಹತ್ ಆದಂಥ ಜನಜಾಗೃತಿ ಮೆರವಣಿಗೆ ಕೂಡ ಈ ಸಂದರ್ಭದಲ್ಲಿ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಗೋಪಾಲ್ ಕುತ್ತಾರ್, ಕಾರ್ಯದರ್ಶಿ ಸಂತೋಷ್ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು.